ಸೊಲ್ಮೆಲು ನಮ್ಮ ಕುಡ್ಲದ ಮಾತಾ ವೀಕ್ಷಕ ಬಂಧುಲೆಗ್ಲ ಬಿಸು ಪರ್ಬದ ಎಡ್ಡೆಪ್ಪುನು ಬಯಕೊಂದು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲೆಯನ್ನು ಶುರು ಮಾಡ್ತಂದುಲ್ಲ ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ಕುಡ್ಲದ ಪುರಭವನುಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ 130ನೇ ವರ್ಷದ ಜನ್ಮದಿನಾಚರಣೆ ವಿಶೇಷ ಕಾರ್ಯಕ್ರಮ. ದಾವಣಗೆರೆ ತಾಲೂಕದ ಹೆಬ್ಬಾಳ ರಾಷ್ಟ್ರೀಯ ರಾಜಮಾರ್ಗಡು ಕಂಟೈನರ್ ಲಾರಿಗೆ ಎಡ್ತಿನ ಕಾರು ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಬೊಕ್ಕ ಡ್ರೈವರ್ ಅಪಾಯಡ್ದು ಬಚಾವ್. ಪಡುಮಲೆಟ್ಟು ಮಾತಾ ಸಮಾಜನು ಒಟ್ಟು ಸೇರ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ. ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಉಳ್ಳಾಲ ಸಮಿತಿದ ಸಭೆ ಬೊಕ್ಕ ಬಿಸುಕಣಿ ಪರ್ಬದ ಆಚರಣೆ ಕೆಟಿ ಸುವರ್ಣ. 55 ಲಕ್ಷ ರೂಪಾಯಿ ಖರ್ಚಿದ ಕರ್ಬದ ತಡೆಪು ಬೇಲಿ, 5 ಲಕ್ಷ ರೂಪಾಯಿ ಖರ್ಚಿಡ 4 ಕಡಿಟ್ಟು ಸಿಸಿ ಕ್ಯಾಮೆರಾ, ಕರೆಂಟ್ ಸಂಪರ್ಕದಂತೆ ಕಾರ್ಯಡಿಜ್ಜಾಂದಿನ ರಡ್ಡ್ ಕ್ಯಾಮೆರಾ, ಉದಿಪನ ಮಲ್ತದಿನ ಶಾಸಕರು ಉತ್ತರ ಕೊರಡು. ಉಳ್ಳಾಲ ನೇತ್ರಾವತಿ ಸಂಘ ಒಂಜಿ ವರದಿ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 130ನೇ ವರ್ಷದ ವಿಶೇಷ ಕಾರ್ಯಕ್ರಮ ಕುಡ್ಲದ ಪುರಭವನುಡು ಬುಧಾರ ನಡೆತಂಡ. ಮಂತ್ರಿ ಎಸ್ ಅಂಗಾರ, ಜಿಲ್ಲಾ ಪಂಚಾಯತ್ ಬೊಕ್ಕ ತಾಲೂಕ್ ಪಂಚಾಯತ್ ಗುರುಕಾರ್ಲು ಪಾಲ್ದೆತ್ತೊಂಡೆರ. ಸುರತ್ಕಲ್ ಗೋವಿಂದಾಸ್ ಕಾಲೇಜ್ದ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಲತಾ ಅಂಬೇಡ್ಕರ್ ಬಗೆಟ್ ಉಪನ್ಯಾಸ ಕೊರಿಯರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಡಾಕ್ಟರ್ ಬಿಆರ್ ಅಂಬೇಡ್ಕರ್ 130ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕಡು ಇಸೇಸ ಕಾರ್ಯಕ್ರಮ ಕುಡ್ಲದ ಪುರಭವನಡು ಬುಧಾರ ನಡೆತಂಡು. ಪುರಭವನದ ಎದುರು ಉಪುನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮೂರ್ತಿಗೂ ಬಿನ್ನೆರನ ಸೇರಿಗೆಡು ಮಾಲೆ ಪಾಡ್ದು ಮರ್ಯಾದೆ ಸಂದಾಯ್ತ ಮಲ್ತೆರು. ಒಬ್ಬ ಶೋಷಿತ ವರ್ಗದಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ನಾಯಕ. ಆ ನಾಯಕ ಆ ರೀತಿಯ ಒಂದು ಸಂಪಾದನೆ ಹೇಗೆ ಪಡ್ಕೊಂಡ್ರು? ಯಾರೂ ಕೂಡ ದಾನವಾಗಿ ಕೊಟ್ಟಿಲ್ಲ. ಆದರೆ ಅವರು ಆ ರೀತಿಯ ಒಂದು ಸಂಪಾದನೆಯನ್ನು ತನ್ನ ಪ್ರಯತ್ನದ ಮೂಲಕ ಮಾಡಿದರು. ಆ ಎಲ್ಲದರ ಪ್ರಯತ್ನದ ಫಲವಾಗಿ ಸಮಾಜ ಅವರನ್ನು ಗುರುತಿಸುವಂಥ ಕೆಲಸ ಆಯಿತು. ಸಮಾಜವನ್ನು ಕೂಡ ಸುಮ್ಮನೆ ಗುರುತಿಸಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಕೊಡುಗೆ ಇಡೀ ದೇಶಕ್ಕೆ, ಸಮಾಜಕ್ಕೆ ಇವತ್ತಿದೆ. ಸಮಾಜ ಇವತ್ತು ಅವರನ್ನು ಸ್ಮರಿಸಿ ಇವತ್ತು ಅವರಿಗೆ ಆ ರೀತಿಯ ಒಂದು ಗೌರವವನ್ನು ಕೊಡುವಂಥ ಕೆಲಸ ಯಾವಾಗ ಮಾಡ್ತಂದರೆ ಅವರ ಕಾರ್ಯದಿಂದ ಅವರನ್ನು ಆ ರೀತಿಯ ಒಂದು ಗೌರವವನ್ನು ಕೊಡುವಂಥ ಕೆಲಸ ಅವರು ಸಮಾಜ ಮಾಡಿದರು. 70 ವರ್ಷಗಳ ಮುಂಚೆನೇ ಅವರು ಆ ವಿಚಾರಧಾರೆ ಎಂಟೈರ್ ಜಗತ್ತಿನಲ್ಲಿರುವಂತಹ ಎಲ್ಲ ಸಂವಿಧಾನಗಳನ್ನು ಓದಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಮ್ಮಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ಒಂದು ಪರಿಹಾರಾತ್ಮಕವಾಗಿ ಆ ಸಂವಿಧಾನ ರಚನೆ ಮಾಡಿರುವಂಥದ್ದು ನಿಜವಾಗ್ಲೂ ನಾವು ನಿನ್ನೆ ಹೊರಡಿಸಿರೋ ಆದೇಶ ಕೆಲವೊಂದು ಸಲ ಒಂದು ವಾರದ ನಂತರ ನಮಗೆ ರಿಲೆವೆಂಟ್ ಇರಲ್ಲ. ಒಂದು ವಾರದ ಹಿಂದೆ ಬೇರೆ ಆದೇಶ ಹೊರಡಿಸಿರ್ತೀವಿ, ಅದನ್ನು ನಾವು ಒಂದು ವಾರದೊಳಗಡೆ ಬದಲಾವಣೆ ಆಗುವಂಥ ಒಂದು ಪರಿಸ್ಥಿತಿಯೊಳಗಡೆ 70 ವರ್ಷಗಳ ಹಿಂದೆ ಅವರು ಏನು ಸತತವಾಗಿ ಅವರ ಜೀವನ ಪೂರ್ಯಂತ ಅಧ್ಯಯನ ಮಾಡಿ ಬಂದಿರುವಂತಹ ಒಂದು ಸಂವಿಧಾನ ಈಗಲೂ ಕೂಡ ರೆಲೆವೆಂಟ್ ಆಗಿರುವಂಥದ್ದು ನಿಜವಾಗ್ಲೂ ಅವರಲ್ಲಿರುವಂತಹ ಆ ನಾಯಕತ್ವ, ಅವರಲ್ಲಿರುವಂತಹ ಸಂಘಟನಾತ್ಮಕ ಬುದ್ಧಿ ಮತ್ತು ಅವರಲ್ಲಿರುವಂಥ ಒಂದು ಲೀಗಲ್ ಇದರೊಳಗಡೆ ಮತ್ತು ಅವರಲ್ಲಿ ಏನು ಒಂದು ಎಜುಕೇಷನ್ ಒಂದು ಅಚೀವ್ಮೆಂಟನ್ನು ಮಾಡ್ಕೊಂಡಿದ್ರು ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ. ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಾಲತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗೆಟ್ ಉಪನ್ಯಾಸ ಕೊರಿಯರು. ಈ ಪ್ರಭುತ್ವ ನಿಯಂತ್ರಿತ ಸಮಾಜವಾದ ಅಂದ್ರೆ ಏನು? ಎಲ್ಲೋ ಒಂದು ಕಡೆ ಇಡೀ ಸ್ಟೇಟ್ ಪ್ರಭುತ್ವ ಅಂತ ಹೇಳಿದ್ರೆ ರಾಜ್ಯ ಶಿಕ್ಷಣ, ಆರೋಗ್ಯ ಅಥವಾ ಮೂಲಭೂತ ಸೌಕರ್ಯಗಳು ಅಂದ್ರೆ ಒಬ್ಬ ವ್ಯಕ್ತಿಯ ಬದುಕಿನ ಹಕ್ಕಿಗೆ ಏನು ಮೂಲಾಧಾರವಾಗಿರುವಂಥ ಯಾವ ಅವಶ್ಯಕತೆಗಳಿದೆಯಾ ಇವೆಲ್ಲವುಗಳ ಒಂದು ಅಧಿಕಾರವನ್ನ ರಾಜ್ಯ ತೆಗೆದುಕೊಳ್ಳುವ ಮೂಲಕ ಎಲ್ಲರಿಗೂ ಸಮಾನವಾಗಿ ಎಲ್ಲ ಸೌಲಭ್ಯಗಳನ್ನು ಹಂಚಿಕೆ ಮಾಡಬೇಕು. ಆವಾಗ ಈ ಆರ್ಥಿಕ ಅಸಮಾನತೆಯ ಸವಾಲುಗಳನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸುವುದು ಸಾಧ್ಯ ಆಗುವಂಥದ್ದು.
ಪುರಭವನಡು ನಡತಿನ ಲೇಸಡ್ ರಾಜ್ಯ ಮೀನುಗಾರಿಕೆ ಮಂತ್ರಿ ಎಸ್ ಅಂಗಾರ, ಜಿಲ್ಲಾ ಪಂಚಾಯತ್ ಗುರುಕಾರ್ತಿ ಮೀನಾಕ್ಷಿ ಶಾಂತಿಗೋಡು, ತಾಲೂಕ್ ಪಂಚಾಯತ್ ಗುರುಕಾರ್ಯರು ಮಹಮ್ಮದ್ ಮೋನು, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಾಲ್ದೆತ್ತೊಂಡೆರು. ಸಭಾಂಗಣೋಡು ಜನತಾಂತೆ ಖಾಲಿ ತೋಜೊಂದಿತ್ತಂಡು. ಅಂಬೇಡ್ಕರ್ರಿಗೆ ಮಾತ್ರ ಅತ್ತು ಒವ್ವೇ ಮಹಾ ವ್ಯಕ್ತಿಲಿಗೂ ಜನಕುಲು ಏತು ಮರ್ಯಾದೆ ಕೊರ್ಪೇರು ಪಂದು ಕಾರ್ಯಕ್ರಮ ತುಂಡ ಗೊತ್ತಾವು. ಕೆಲವು ಸರ್ತಿ ಜನಕುಲು ಉಪ್ಪುವೆರು ಆಂಡ ಬರೋಡಾಯನ ಬಿನ್ನೇರು ಬರ್ಪುಜೆರು. ನನ ಕೆಲವು ಸರ್ತಿ ಬಿನ್ನೇರು ಉಲ್ಲೆರು ಆಂಡ ಕಾರ್ಯಕ್ರಮ ತೂಯರೆ ಜನನೇ ಇಜ್ಜಿ ಇತ್ತದ ಕೆಲವು ಕಾರ್ಯಕ್ರಮಲೇ ಅಂಚ ಉಪ್ಪುವ. ದಾವಣಗೆರೆ ತಾಲೂಕದ ಹೆಬ್ಬಾಳ ರಾಷ್ಟ್ರೀಯ ರಾಜಮಾರ್ಗದ ಸರ್ವಿಸ್ ಮಾರ್ಗಡು ಶಾಸಕರು ಯುಟಿ ಖಾದರ್ನ ಕಾರು ಕಂಟೈನರ್ ಲಾರಿಗೆ ಇಡ್ತದಿನ ಸಂಗತಿ ನಡೆತದಂಡ. ಬೆಂಗಳೂರುಡ್ದು ಬೆಳಗಾವಿ ಓಟದ ಪ್ರಚಾರಗೂ ಪೋವಂದಿತ್ತಿನ ಮಾಜಿ ಮಂತ್ರಿಲು ಬೊಕ್ಕ ಕಾರು ಡ್ರೈವರ್ಲು ಅಪಾಯ ಹಿಡಿದು ಬಚಾವಾತಿರ. ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಪೋವಂದಿತ್ತಿನ ಕಾರು ದಾವಣಗೆರೆಟ್ಟು ಕಂಟೈನರ್ ಲಾರಿಗೆ ಎಡ್ತದಂಡು. ಶಾಸಕರ ಖಾದರ್ ಅಪಾಯ ಹಿಡಿದು ಬಚಾವಾತಿರು. ದಾವಣಗೆರೆ ತಾಲೂಕದ ಹೆಬ್ಬಾಳು ಗ್ರಾಮದ ಕೈತಲು ಹೆಬ್ಬಾಳ ರಾಷ್ಟ್ರೀಯ ರಾಜಮಾರ್ಗ ನಾಲೆತ್ತ ಸರ್ವಿಸ್ ಮಾರ್ಗಡು ಈ ಸಂಗತಿ ನಡೆತದಂಡು. ಬೆಳಗಾವಿ ಕ್ಷೇತ್ರದ ಓಟದ ಲೆಕ್ಕೊಡು ಕಾಂಗ್ರೆಸ್ ಅಭ್ಯರ್ಥಿ ಪರವಾದ ಪ್ರಚಾರಗೂ ಯುಟಿ ಖಾದರ್ ಬೆಂಗಳೂರದು ಬೆಳಗಾವಿ ಜಿಲ್ಲೆಗೆ ಪೋವಂದಿತ್ತರು. ಹಂಸಡು ಎದುರುಡು ಮೆಲ್ಲ ಪೋವಂದಿತ್ತಿನ ಕಂಟೈನರ್ ಲಾರಿದ ಪಿರಾವುಗೂ ಯುಟಿ ಖಾದರ್ನ ಕಾರು ಎಡ್ತದಂಡು. ಕಾರು ಎಡ್ತೇನೆಡ್ತಾವೆರ ಎಲ್ಲಿಯ ನಮೂನೆಡು ಖಾದರ್ ರೆಗ್ಗು ಬೊಕ್ಕ ಡ್ರೈವರ್ಗೂ ತಾಗದಂಡು. ಮಲ್ಲ ಅಪಾಯ ಹಿಡ್ದು ಬಚಾವಾತಿರು. ಕಾರ್ದ ಎದುರು ಮೇಯ್ ಪೊಡಿಯಾತಂಡು. ಖಾದರ್ ಅಲ್ಪದ ಆಸ್ಪತ್ರೆಗೂ ಪೋತಿರು. ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಒಂಜಿ ಸಮಾಜಗೂ ಮಾತ್ರ ಒಪ್ಪಂದೆ ಮಾತ ಸಮಾಜನು ಒಟ್ಟು ಸೇರ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪರೆ ಉಂಡೊಂದು ಶ್ರೀ ಕ್ಷೇತ್ರ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಕೇಂದ್ರ ಸಮಿತಿದ ಒತ್ತುಗೂರು ಕಾರ್ಯರು ರಾಜ್ಯ ಪಿರವರಿದಿನ ವರ್ಗೊಲೆನ ಆಯೋಗದ ನಿರ್ದೇಶಕರು ಕೆಟಿ ಸುವರ್ಣರು ಪಂತೆರ ಜನ್ಮಸ್ಥಾನ ಉಳ್ಳಾಲ ಸಮಿತಿದ ಸಭೆ ಬಿಸು ಹೊಸ ವರ್ಷದ ಆಚರಣೆಡು ಆರ್ಪಾತಿರಿಯರ. ಶ್ರೀ ಕ್ಷೇತ್ರ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಉಳ್ಳಾಲ ಸಮಿತಿದ ನಿಲಿಟ್ಟು ಬಿಸು ಹೊಸ ವರ್ಷದ ಆಚರಣೆ ಬೊಕ್ಕ ಬ್ರಹ್ಮಕಲಶದ ದುಂಬತ್ತ ಸಭೆನು ಕಾಪಿಕಾಡದ ನಿರ್ವಿಕಲ್ಪ ಸಭಾಂಗಣಡು ಅಟ್ಟಣೆ ಮಲ್ತದಿತ್ತೆರ. ಸಮಿತಿದ ಕಾರ್ಯಗುರುಕಾರ್ಯರು ಚಂದ್ರಹಾಸ ಅಡ್ಯಂತಾಯರು ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಜೀವನ್ ಕುಮಾರ್ ತೊಕ್ಕೊಟ್ಟು ಸುರುತ ಪಾತೆರ ಪಂಡದು ಕಾರ್ಯಕ್ರಮದ ಪೊಲಬು ಮಲ್ತು ಕೊರಿಯರ. ನಮ್ಮ ಈ ಭಾಗಡ್ಲ ಉಳ್ಳಾಲ ಭಾಗಡ್ಲ ಆ ಕಾರ್ಯಕ್ರಮ ನಮ್ಮ ಭಾಗವಹಿಸೋದು ಕೋಟಿ ಚೆನ್ನಯ್ಯನ ಒಂದು ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಸೇರೋದು ಅಕಲ ಒಂದು ಅನುಗ್ರಹ ಅಕಲ ಕೃಪೆ ನಮ್ಮ ಮಿತ್ತಲ ಒಪ್ಪಿಕೊಂಡು ಪಂಚಿನ ಒಂದು ಮಲ್ಲ ಉದ್ದೇಶದಿಂದ ಇಂಕಲ ಮುಲ್ಪ ಸಮಿತಿದ ರಚನೆ ಮಾಡ್ತದ. ಆ ಸಮಿತಿದ ಒಟ್ಟಿಗೆನೆ ಈ ಭಾಗದ ಪಂಚಿನ ಮಾತ ಕೋಟಿ ಚೆನ್ನಯ್ಯನ ಭಕ್ತ ದಿನಕ್ಕಲು ಆ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಭಾಗಿಯಾಗೋದು. ಈ ಕಾರ್ಯಕ್ರಮದೊಟ್ಟಿಗೆ ಬರಕಾಣಿಕೆ ಅಂಚಿನ ಅಲ್ಪ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಪಿರೋದು. ಆ ಕಾರ್ಯಕ್ರಮ ನಮ್ಮ ಊರ್ದ ಮಾತ ಭಕ್ತಾಭಿಮಾನದ ಒಟ್ಟು ಸೇರಿದ ಭಾಗವಹಿಸಲು ಅಂಚಿನ ಕಳಕಳಿದ ವಿನಂತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಂಕಲು ಬಂತಂದ್ರಲ್ಲ. ಚಂದ್ರಹಾಸ ಅಡ್ಯಂತಾಯರು ಪಾತಿರ್ದು ಸಮಿತಿದ ಸಭೆತ ಒಟ್ಟುಗೂ ಬಿಸುಕಣಿ ನಡಪಾದ ಕೋಟಿ ಚೆನ್ನಯ್ಯನ ಆದಿಸ್ಥಳತ ಬ್ರಹ್ಮಕಲಶ ಪೊದೆ ಕಾಣಿಕೆ ಒಂದು ಮಾತ ಗೆಲ್ಮೇಡ ನಡಪಾಯರೆ ಮಾತಿರ್ನಲ ಸಹಾಯ ಸಹಕಾರ ಬೋರ್ಡು ಒಂದು ಪಂಡಿರ. ಇತ್ತ ಬಗ್ಗೆ ನಮ್ಮ ಉಳ್ಳಾಲ ವಲಯ ಕಮಿಟಿ ಮಾಡ್ತೀವಿ. ಆ ಕಮಿಟಿದ ಪೂರ್ವಭಾವಿ ಸಮೇತ ಅಟ್ಟಣೆದ ಒಟ್ಟಿಗೆ ಚಾಂದ್ರಮಣ ಯುಗದಿಂದ ಇನಿ ಬಿಸು ಕಣಿ ಇಪ್ಪನ ಒಂದು ಕಾರ್ಯಕ್ರಮ ಇರ್ತದೆ. ಐನ ನೆತ್ತ ಒಟ್ಟಿಗೆ ಮಲ್ತೋಣ ಮಲ್ತದ್ದು ಒಂದು ಲೋಕೋಗೆ ಎಡ್ಡಪ್ಪನ ಬಾಯ್ಕೊಂಡು ಅಂಚಿನ ಒಂದು ಕಾರ್ಯಕ್ರಮ ಅಂಚನೆ ನಮ್ಮ ಪಡುಮಲೆ ಕೋಟಿ ಚೆನ್ನಯ್ಯನ ಆದಿಸ್ಥಳಟ್ಟು ನಡಪುನ ಎಲ್ಲ ಬ್ರಹ್ಮಕಲಸ ಅಂಚಿನ ಹೊರಗಣಿಕೆ ಒಕ್ಕ ಮಾತೆಲ್ಲ ನೆಟ್ ಒಟ್ಟಿಗೆ ಇದ್ದದ್ದು ಭಾಗ್ಯ ಅದು ಮಾತೆಲ್ಲ ಈ ನೇನು ಕೆಲಸವನ್ನು ಯಶಸ್ವಿ ಮತ್ತು ಕೊಡಬೇಕಾದ್ರೆ ಈಗ ಮಾತೆಲ್ಲ ಯಾರು ವಿನಯಪೂರ್ವಕ ವಿನಂತಿ ಮಾಡ್ತಾರೆ. ಶ್ರೀ ಕ್ಷೇತ್ರ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಕೇಂದ್ರ ಸಮಿತಿದ ಒತ್ತುಗೂರು ಕಾರ್ಯರು ಕೆಟಿ ಸುವರ್ಣರು ಪಾತಿರ್ದು ಬಾರಿ ಕಾಲುಡ್ದು ಬೊಕ್ಕ ಪಡುಮಲೆಟ್ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಜೀರ್ಣೋದ್ಧಾರ ಹೊಂದುಂಡು. ಒಂದು ಒಂಜಿ ಸಮಾಜಗೂ ಮಾತ್ರ ಒಪ್ಪಂದೆ ಮಾತ ಸಮಾಜನು ಒಟ್ಟು ಸೇರ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪಾದುಂಡು. ಉಳ್ಳಾಲ ಪರಿಸರದ ಮಾತ ಸಮಾಜಗೂ ಕೋಟಿ ಚೆನ್ನಯ್ಯರು ನಾಗಬೇರ್ಮೇರು ಎಡ್ಡೆ ಮಲ್ಪಡಂದು ಪಂಡಿರ. ಒಂಜಿ ಅವು ಕೋಟಿ ಚೆನ್ನಯ್ಯರಿಗೆ ಒಂಜಿ ಸಮಾಜವು ಸೀಮಿತ ಅವಂದೆ ಇಡೀ ಮಾತ ಸಮಾಜದ ಒಟ್ಟು ಸೇರಿದೆ ಆ ಐನ ಬ್ರಹ್ಮಕಲಶವ ಜೀರ್ಣೋದ್ಧಾರ ಮಾಡೋದಿಲ್ಲ. ಅಂಜನೆ ನಮ್ಮ ಉಳ್ಳಾಲ ನಮ್ಮ ಮಾತ ಸಮುದಾಯವನ್ನು ಸೇರಿಸೋ ಒಂದು
ಮಾತೆಲ್ಲ ಸೇರಿದು ಇನಿ ಐಕ ಪೂರ್ವ ಇನಿ ಸಭೆ ಮಂತದ ಒಟ್ಟಿಗೆ ಮುಖ್ಯವಾದ ನಮ್ಮ ಬಿಸು ಕಾರ್ಯಕ್ರಮ ಐಕು ತುಂಬಾದ ನಮ್ಮ ಈ ತುಂಬುದ ವರ್ಷರು ನಮ್ಮ ಸಮಾಜದ ನಮ್ಮ ಉಳ್ಳಾಲ ಪರಿಸರವು ಕೋಟಿ ಚೆನ್ನೈನ ಆಶೀರ್ವಾದಗಳು ನಮ್ಗೆ ಮಾತ್ರ ದೇವರು ಎಡ್ಡೆ ಮಲ್ಪಾಡು ಎಡ್ಡೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ ಪಡೆದು ದೇವೇಡ ಸೋಮನಾಥರೆಲ್ಲ ಕೋಟಿ ಚೆನ್ನೈಲ್ಲ ಕೊರಬೇಜಲ್ ಮಾತ್ರ ನಟ್ಟೊಂಬೆ ಉಳ್ಳಾಲ ಸಮಿತಿದ ಗುರುಕಾರ್ಯರು ಕೆಪಿ ಸುರೇಶ್, ಸಂಚಾಲಕರು ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ, ಹರೀಶ್ ಕುತ್ತಾರ್, ರವೀಂದ್ರ ರೈ ಹರೇಕಳ, ಆನಂದ ಕೆ ಅಸೈಗುಳಿ, ಮಾಧವ ಉಳ್ಳಾಲ, ಪ್ರದೀಪ್ ಕಿಲ್ಲೆ, ಗೋಪಾಲಕೃಷ್ಣ ಮೆಲಾಂಟ, ರವೀಂದ್ರ ಶೆಟ್ಟಿ, ಗಣೇಶ್ ಕಾಪಿಕಾಡ್, ಹರೀಶ್ ಅಮ್ಳಮೊಗ್ಗೆರು, ಗೋಪಿನಾಥ ಬಗಂಬಿಲ, ಜಗದೀಶ ಕೆರೆಬೈಲ್, ಸಂಪತ್ ಕುಕ್ಯಾನ್ ಪಾಲ್ದೆತ್ತೊಂಡೆರ. ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಈ ದೇಶಗೂ ಸಂವಿಧಾನ ಕಟ್ಟುನವು ಬಾರಿ ಕಠಿಣವಾಯಿನ ಕೆಲಸ ಅವೆಟ್ ಮುಖ್ಯ ಪಾಲು ವಹಿಸೊಂದಿನಾರು ಡಾಕ್ಟರ್ BR ಅಂಬೇಡ್ಕರ್ ಎಂದು ಮಾಜಿ ಮಂತ್ರಿ ಬಿ ರಮಾನಾಥ ರೈಕುಲು ಪಂತೆರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ 130ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಟ್ಟಣೆ ಮಲ್ತದಿದ್ದದು. ಆರು ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿದ ನಿಲೆಟ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ 130ನೇ ವರ್ಷದ ಜನ್ಮ ದಿನಾಚರಣೆ ಕುಡ್ಲ ಮಲ್ಲಿಕಟ್ಟೆದ ಇಂದಿರಾ ಗಾಂಧಿ ಜನ್ಮ ಶತಾಬ್ದಿ ಭವನಡು ನಡೆತಂಡು. ಈ ಪೊರ್ತುಡು ಅಂಬೇಡ್ಕರ್ನ ಚಿತ್ರಪಟಗೂ ಮಾಲೆಪಾಡ್ದು ಮರ್ಯಾದೆ ಸಂದಾಯರು. ಮಾಜಿ ಮಂತ್ರಿ ಬಿ ರಮಾನಾಥ ರೈ ಕಾರ್ಯಕ್ರಮಟ್ಟು ಪಾತಿರ್ದು ಭಾರತ ತರಾವರಿ ನಮೂನೆದ ಸಂಸ್ಕೃತಿಡು ಒಂಜೇ ಪನ್ಪುನ ಒಗ್ಗಟ್ಟು ಸಾರುನ ದೇಶ. ಭಾರತಗೂ ಉದಾರ್ಮೆಯಾದ ತೋಜಾವುನ ಬೇತೆ ದೇಶ ಇಜ್ಜಿ. ಈ ದೇಶಗೂ ಸಂವಿಧಾನ ಕಟ್ಟುನವುಲ ಭಾರಿ ಕಠಿಣವಾಯಿನ ಕೆಲಸ ಅವೆಟ್ಟು ಮುಖ್ಯ ಪಾಲ್ ವಹಿಸೊಂದಿನಾರು ಡಾಕ್ಟರ್ BR ಅಂಬೇಡ್ಕರ್ ಪಂದು ಪಂಡೆರು. ಶಾಲೆಗೆ ಹೋಗುವಂಥದ್ದೇ ಕಷ್ಟ ದಿನಗಳಿತ್ತು ದುರ್ಬಲವಾಗಿದ್ದವರಿಗೆ. ಒಂದು ಪ್ರಾಥಮಿಕ ಶಾಲೆ ಶಿಕ್ಷಣ ಪಡೆಯಬೇಕು ಅಂತಂದ್ರೆ ಅದಕ್ಕೆ ಕೂಡ ವಿರೋಧಗಳಿತ್ತು. ಅದು ಪರಿಶಿಷ್ಟ ಜಾತಿಯವರು. ಆ ವಿರೋಧ ಇದ್ದ ಕಾಲದಲ್ಲಿ ಶಿಕ್ಷಣವನ್ನು ಪಡೆದು ಬಹುಶಃ ದೊಡ್ಡ ಹುದ್ದೆಯನ್ನು ಪಡೆದು ಬಹುಶಃ ಕಾನೂನನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದು ಅಂಬೇಡ್ಕರ್ ಅವರ ಸಾಧನೆ. ಅದು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಭೀಮರ ಮಹಾನ್ ನಾಯಕ. ಇವತ್ತು ಅವರ ಒಂದು ಸೀರಿಯಲ್ ನಡೀತದೆ ಮಹಾನಾಯಕ. ನಿಜ ಅರ್ಥದಲ್ಲಿ ಮಹಾನಾಯಕ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳುವಂತ ಮಾತನ್ನ ಖಂಡಿತವಾಗಿ ಇದು ಸಂಪೂರ್ಣ ಸಣ್ಣ ಸಾಧನೆ ಅಲ್ಲ, ದೊಡ್ಡ ಸಾಧನೆ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜಾ, ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಕಾರ್ಯಕ್ರಮಡಿದ್ದರು. ಉಳ್ಳಾಲ ನೇತ್ರಾವತಿ ಸಂಕೊಡ್ದು ಸುದೇಕಲಾಗಿದ್ದು ಜೀವ ದೆತೊನಂದಿನಂಚ ಮಲ್ಪೆರೆ ಸಂಕೊಗು ಸುಮಾರು 55 ಲಕ್ಷ ರೂಪಾಯಿ ಖರ್ಚಿಡು ತಡೆಪುನ ಕರ್ಬದ ಬೇಲಿ ಬೊಕ್ಕ 5 ಲಕ್ಷ ರೂಪಾಯಿ ಖರ್ಚಿಡು 4 ಕಡೆಟ್ ಸಿಸಿ ಕ್ಯಾಮೆರಾ ಪಾಡ್ತೇರ. ಆಂಡ 2 ಸಿಸಿ ಕ್ಯಾಮೆರಾ ಕೆಲಸ ಮಲ್ತೊಂದಿಜ್ಜೆ. ಅವೆಕ್ ಕರೆಂಟ್ ಸಂಪರ್ಕ ಕೊಡ್ತುಜೆರ. ದುಂಬು ಪಿರತು ಒಂದೇ ಈ ವ್ಯವಸ್ಥೆಯನ್ನು ಉದಿಪನ ಮಲ್ತಿನ ಶಾಸಕರು ವೇದವ್ಯಾಸ್ ಕಾಮತ್ ಇಂದೇಕ್ ಉತ್ತರ ಕೊರಡಾತನ. ಇತ್ತೆ ಆ ಬಗೆಟುಂಜಿ ವರದಿ. ಕುಡ್ಲ ಕಾಸರಗೋಡು ರಾಜಮಾರ್ಗದ ಉಳ್ಳಾಲ ನೇತ್ರಾವತಿ ಸಂಕುಗು 55 ಲಕ್ಷ ರೂಪಾಯಿ ಖರ್ಚಿಡು ತಡೆಪು ಬೇಲಿ ಬೊಕ್ಕ 5 ಲಕ್ಷ ರೂಪಾಯಿ ಖರ್ಚಿಡು 4 ಕಡೆಟ್ CCTV ಕ್ಯಾಮೆರಾ ಪಾಡ್ದಂಡ. ಕರಿನ ವರ್ಷದಿಂಚ ಕೆಲವಿರು ನೇತ್ರಾವತಿ ಸಂಕೊಡ್ದು ಸುದೇಕಲಾಗಿದ್ದು ಜೀವದ ತೊಂದೆರ. ನನ್ನ ಮಿತ್ತಗ ಏರ್ಲ ಅಂಚಲಾಗಿದ್ದು ಏರೆಗ್ಲ ಉಪದ್ರ ಕೊರಿಯರೆ ಬಲ್ಲಿ ಜೀವ ಬಿಡಿಯರೆ ಬಲ್ಲಿ ಎಂದು ಉದ್ದೇಶೋಡು ಈ ಕಾರ್ಯನು ನಡಪಾದಿತ್ತೆರ. ಶಾಸಕರು ವೇದವಾಸ್ ಕಾಮ ತುದಿಪನ ಮಲ್ತದಿತ್ತೆರ. 80 ಮೀಟರ್ ಉದ್ದದ ಸಂಕ ಕರ್ಬದ ತಡೆಪು ಬೇಲಿ ಇತ್ತದ ಮಟ್ಟದ ತಂತ್ರಜ್ಞಾನ ಒಪ್ಪುನ ಸಿಸಿ ಕ್ಯಾಮೆರಾ ಒಂದು ವೈರ್ಲೆಸ್ ಕ್ಯಾಮೆರಾ ಆದಿತ್ತದು. ಇದತ್ತ ಸೀದಾ ದೃಶ್ಯಲು ಕಂಕನಾಡಿ ಪೊಲೀಸ್ ಸ್ಟೇಷನ್ ದಾಖಲೆ ಆಪುಂಡು. ಅಂಡ ಬೇಜಾರ್ದ ಸಂಗತಿ ಪಂಡ ಈ ಸಿಸಿ ಕ್ಯಾಮೆರಾಲಿಗೂ ನನಲ ಕರೆಂಟ್ ಜೋಡ್ಸಾದಜೆ. ಕ್ಯಾಮೆರಾ ಉಂಡು ಅವು ಲೆಕ್ಕಗೂ ಮಾತ್ರ ಕಾರ್ಯಗತ್ ಅಂಚಾದುಂಡು. ರಡ್ಡು ಕ್ಯಾಮೆರಾಲಿಗೂ ಕರೆಂಟ್ ಸಂಪರ್ಕ ಕೊಡ್ತೀರ. ರಡ್ಡು ಕ್ಯಾಮೆರಾ ಕೆಲಸ ಮಲ್ತೊಂದಿಜ್ಜೆ. ಶಾಸಕರು ಉದಿಪನ ಮಲ್ಪನಗ ಮಾತ ಸರಿಯಾದ ಉಂಡ ಅಂದು ತೆರೆಯೊಡಿತ್ತನ. ಬಜಿ ಪ್ರಚಾರಗಾದ ಒಂದೇನು ಗಡಿ ಬಿಟ್ಟಿಟ್ಟು ಮಲ್ತಿನಂಚ ತೋಜೊಂದುಂಡು. ಜನಕ್ಲಿನ ತೆರಿಗೆದ ದುಡ್ಡು ಅತ್ತಾಂದು ಕುಡ್ಲಾ ಮಹಾನಗರ ಪಾಲಿಕೆದ ಕಾಂಗ್ರೆಸ್ ಸದಸ್ಯರು AC ವಿನಯರಾಜ್ ಪ್ರಶ್ನೆ ಮಾಡ್ತೀರ.
ದಿನಾಂಕ 18/3/2021 ಕಲ್ಲಾಪು ಬಳಿಯಲ್ಲಿ ಸುಮಾರು ಮಧ್ಯರಾತ್ರಿ 1:10 ಸಂದರ್ಭದಲ್ಲಿ ಒಂದು ಟೂ ವೀಲರ್ನಲ್ಲಿ ನಮ್ಮ ಬಜಾಲ್ನ ಒಬ್ಬ ಯುವಕ ಪ್ರಶಾಂತ್ ಅಂತ ಹೇಳುವಂಥವನಿಗೆ ಒಂದು ತಲಪಾಡಿ ಕಡೆಯಿಂದ ಬರುವಂಥ ಒಂದು ಲಾರಿ ಅವನನ್ನು ಅಡಿಗೆ ಹಾಕಿಕೊಂಡು ಅಲ್ಲಿ ಅವನು ಮೃತಪಟ್ಟಿದ್ದಾನೆ. ಈ ವಾಹನ ಡಿಕ್ಕಿ ಹೊಡೆದ ವಾಹನ ಯಾವುದು ಅಂತ ನೋಡಬೇಕು ಅಂತೇಳಿ ನಾವು ಈ ಸೇತುವೆಯ ಕ್ಯಾಮರಾವನ್ನು ನೋಡುವಂಥ ಒಂದು ಸಂದರ್ಭದಲ್ಲಿ ಆವಾಗ ನಮಗೆ ತಿಳಿದು ಬಂತು ಈ ಒಂದು ಕ್ಯಾಮರಾಗಳಿಗೆ ಕನೆಕ್ಷನನ್ನು ಕರೆಂಟ್ ಕನೆಕ್ಷನನ್ನು ಕೊಟ್ಟಿಲ್ಲ ಮತ್ತು ಅದರಲ್ಲಿ 4ರಲ್ಲಿ 2 ಕ್ಯಾಮರಾಗೆ ಕನೆಕ್ಷನನ್ನು ಅವರು ಕೊಟ್ಟಿದ್ದರು. ಅದರಲ್ಲಿ ಒಂದು ಕ್ಯಾಮರಾ ಕೆಟ್ಟು ಹೋಗಿತ್ತು, ಒಂದು ಕ್ಯಾಮರಾ ಮಾತ್ರ ಅಲ್ಲಿ ಅದು ವರ್ಕ್ ಆಗ್ತಾ ಇತ್ತು. ಇನ್ನೊಂದು ಬದಿಯಲ್ಲಿ ಹಾಕಿದಂಥ 2 ಕ್ಯಾಮರಾಗಳು ಕೂಡ ಅದಕ್ಕೆ ಕರೆಂಟ್ ಕನೆಕ್ಷನು ಇಲ್ಲ, DVR ಕನೆಕ್ಷನನ್ನು ಕೂಡ ಕೊಟ್ಟಿದ್ದಿರಲಿಲ್ಲ. ಇಷ್ಟೊಂದು ತರಾತುರಿಯಲ್ಲಿ ಪ್ರಚಾರ ಗಿಟ್ಟಿಸುವ ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರ ಶಾಸಕರುಗಳು ಮತ್ತು ಅಧಿಕಾರಿ ವರ್ಗ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾನಿವತ್ತು ನೇರವಾಗಿ ಕೇಳ್ತಾ ಇದ್ದೇನೆ. ದೇನು ತೂವನ್ನ ಜವಾಬ್ದಾರಿಯನ್ನು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ವಹಿಸುಂಡು. ಸಿಸಿ ಕ್ಯಾಮರಾಗೂ ಎಲೆಕ್ಟ್ರಿಕ್ ಕನೆಕ್ಷನ್ ಒಂಜಿ ಬರೆದು ಕೊಡ್ತೀರ ಅಂಡ ಉಳ್ಳಾಲೊಡ್ದು ಕುಡ್ಲದಂಚಿ ಬರ್ಪನ ಬಾಗಡು ಉಪ್ಪುನ ಕ್ಯಾಮರಾಗೂ ಕನೆಕ್ಷನ್ ಕೊಡ್ತುಜೀರ. ಕನೆಕ್ಷನ್ ಕೊರ್ಪುನಿಟ್ಟು ಎಲ್ಲೇ ಸಮಸ್ಯೆ ಎದುರಾತಂಡು ಎಂಕುಲು ಸಂಬಂಧಪಟ್ಟಿನ ಇಲಾಖೆದ ಒಟ್ಟುಗೂ ಚರ್ಚೆ ಮಲ್ತೊಂದುಲ್ಲ. ಬೇಗ ಸಮಸ್ಯೆ ಪರಿಹಾರ ಮಲ್ಪ ಅಂತ ಪನ್ಪಿರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡಾದ ಗುರುಕಾರ್ಯರು ರವಿಶಂಕರ್ ಮಿಜಾರ್. ಮಂಗಳೂರು ನೇತ್ರಾವತಿ ಸೇತುವೆಯ ಮೇಲೆ ಆ ತಂತಿ ಬೇಲಿಯನ್ನು ಹಾಕಿ ಇವತ್ತು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ CC ಕ್ಯಾಮರಾವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆ CC ಕ್ಯಾಮರಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕಾಗಿತ್ತು. ಆ ಎಲೆಕ್ಟ್ರಿಕಲ್ ಕನೆಕ್ಷನ್ನು ಸಹ ನಾವು ಒಂದು ಬದಿಯಿಂದ ಮಂಗಳೂರಿನಿಂದ ಉಳ್ಳಾಲ ಕಡೆಗೆ ಹೋಗುವ ಬದಿಯಲ್ಲಿ 2 ಕಡೆಗಳಲ್ಲಿ ನಾವು ಅದನ್ನು ಅಳವಡಿಕೆ ಮಾಡಿದ್ದೇವೆ. ಆದರೆ ಉಳ್ಳಾಲದಿಂದ ಮಂಗಳೂರಿಗೆ ಬರುವಂತಹ ಆ CC ಕ್ಯಾಮರಾ ಏನಿದೆ ಆ 2 ಬದಿಯ CC ಕ್ಯಾಮರಕ್ಕೆ ಈಗ ನಾವು ವಿದ್ಯುತ್ ಶಕ್ತಿಯನ್ನು ಕೊಡಬೇಕಾಗಿದೆ. ಆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕಾದ್ರೆ ಯಾರ ಹೆಸರಲ್ಲಿ ಕೊಡಬೇಕು, ಯಾರು ನಿರ್ವಹಣೆ ಮಾಡಬೇಕೆಂಬ ಒಂದು ಪ್ರಶ್ನೆ ಉದ್ಭವ ಆಗಿದೆ. ನಾವು ಈ ಕೆಲಸ ಕಾರ್ಯಗಳು ಆಗ್ತಿರಬೇಕಾದ್ರೆ ಕಂಕನಾಡಿ ಆರಕ್ಷಕ ಠಾಣೆಯವರ ಹತ್ರ ಸಂಪರ್ಕ ಮಾಡಿ ಈ ರೀತಿ ನಾವು ಅಳವಡಿಕೆ ಮಾಡ್ತಾ ಇದ್ದೇವೆ. ಇದರಿಂದ ನಿಮಗೂ ಸಹ ಕೆಲಸದಲ್ಲಿ ಯಾವುದೇ ಒಂದು ತೊಡಕಾಗದಾಗೆ ಏನೋ ಒಂದು ಅವಘಡ ಆದರೆ ಅದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಎಂಬ ವಿಷಯವನ್ನು ನಾವು ಮನವರಿಕೆ ಮಾಡಿದ್ದೇವೆ. ನಮ್ಮ ಮಂಗಳೂರು ನಗರ ದಕ್ಷಿಣದ ಶಾಸಕರು ಸಹ ಕಂಕನಾಡಿ ಸ್ಟೇಷನ್ನ ಆರಕ್ಷಕ ಠಾಣೆಯ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ಮಾಡಿದರು. ಅದು ಆದ ನಂತರ ಏನೂ ಒಂದರಲ್ಲಿ ಮುಂದುವರಿಕೆ ಆಗಿಲ್ಲ. ಈಗ ನಾವು ಖಂಡಿತವಾಗಿಯೂ ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಎಂಬ ಕಾರಣಕ್ಕೆ ನಾವು ಈಗ 2 ದಿವಸದ ಹಿಂದೆ ನಾವು ಅದಕ್ಕೆ ಒಂದು ಲೆಟರನ್ನು ನಮ್ಮ ಕಡೆಯಿಂದ ನಾವು ವಿದ್ಯುತ್ ಶಕ್ತಿ ಮಂಡಳಿಗೆ ಕೊಟ್ಟಿದ್ದೇವೆ. ಸರ್ಕಾರಿ ಕೆಲಸ ದೇವೇರ್ನ ಕೆಲಸ ಅಂತ ಪನ್ಪಿರ ಇಂದೇನು ದೇವೇರು ಸರಿ ಮಲ್ಪುಡ ಶಾಸಕರ ವೇದವ್ಯಾಸ ಕಾಮತ್ ಉತ್ತರ ಕೊರಡು 2 CC ಕ್ಯಾಮರಾಲೆಗ್ ಕರೆಂಟ್ ಸಂಪರ್ಕ ಕೊಡ್ತಿದ್ದೀರ ಪಂಡ ಅವನು ಪಾಡ್ದಿನ ಉದ್ದೇಶದಾನೆ ಒಂದು ಸಂಶಯಗೂ ಸಾಧ್ಯ ಆತನು. ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆ ಮುಗಿದು ಕೊಡಿಜಾಯಿ ನಡೆದ ಬೊಕ್ಕ ಅರ್ಕುಳದ ಉಳ್ಳಾಕುಲು ಬೊಕ್ಕ ಮಗ್ರಂದಾಯಗ ಕ್ಷೇತ್ರಡು ನೇಮ ನಡಪುನ ಸಂಪ್ರದಾಯ ಇತ್ತದ ಬ್ರಹ್ಮಕಲಶೋಡದ ಬೊಕ್ಕ ಕೂಡ ಸಂಪ್ರದಾಯನ ದುಂಬರಿತೇರ. ಈ ಸರ್ತಿಲ ಅರ್ಕುಳ ಬೂಡೊಡ್ದು ಧರ್ಮ ದೇವತೆಲಿನ ಬಂಡಾರ ಪೋತುಂಡು. ಸುಮಾರು 12 ಕಿಲೋಮೀಟರ್ ದೂರ ಬಂಡಾರ ಪೋಪುನವು ವಿಶೇಷವಾದುಂಡು. ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಕಾಲಾದಿ ಜಾತ್ರೆಡ್ ಕೊಡಿಜಾಯಿ ನೀಡಿದ ಬೊಕ್ಕ ಅರ್ಕುಳ ಬೋಡೊಡ್ದು ಉಳ್ಳಾಕುಲು ಬೊಕ್ಕ ಮಗ್ರಂದಾಯನ ಬಂಡಾರ ಪೋದು ಪುರಾಲಡ್ ನೇಮ ನಡಪಾವನ ಸಂಪ್ರದಾಯ ಇದ್ದದು ಕರಿನ 2 ವರ್ಷದ್ದು ಬಂಡಾರ ಪೋದು ನೇಮ ನಡತೊಂದುಂಡು. ಈ ಸಂಪ್ರದಾಯ ಉಂತುದು 8 ವರ್ಷ ಕರಿದಂಡ. ಪುರಾಲ್ದ ಬ್ರಹ್ಮಕಲಶದ ಪಗ ಉಳ್ಳಾಕುಲು ಬೊಕ್ಕ ಮಗ್ರಂದಾಯ ದೈವಲಿನ ಸಾನ ಜೀರ್ಣೋದ್ಧಾರ ಮಲ್ತಿದೇರ. ಈ ಸರ್ತಿ ಪುರಾಲ್ದ ಜಾತ್ರೆದ ಕೊಡಿಜಾಯಿನ ಬೇರಿಕೆ ಅರ್ಕುಳ ಬೋಡುಡು ದೈವಲೆಗ್ ತಂಬಿಲ ಕರಿತದು ಬಂಡಾರ ಪುರಾಲಗ ಪಿದಾಡಣ.
ಅರ್ಕುಳ ಬೂಡುದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಈ ಬಗೆಟ್ ಪಾತಿರ್ದು ನಮ್ಮ ಕುಡ್ಲಗು ಮಾಹಿತಿ ಕೊರ್ದು ಅರ್ಕುಳ ಬೂಡುದ ದೈವಲಿನ ಬಂಡಾರ ಇಲ್ಲಡ್ದು ಸುಮಾರು 16 ಕಿಲೋಮೀಟರ್ ದಾತು ದೂರದ ಪೊಳಲಿಗು ಬಂಡಾರ ಪೋವೊಂದುಂಡು ಈತು ದೂರ ಬಂಡಾರ ಪೋಪುನವು ತುಳುನಾಡುಡೆ ವಿಶೇಷ ಅಂತ ಪಂಡಿರ. ರತ್ನರಾಜ್ ಶೆಟ್ಟಿ ಅರ್ಕುಳ ಬೂಡು ದೈವಲಿನ ಗಡಿಪತ್ತಿನಾರು ಕಂಪ ಸದಾನಂದ ಆಳ್ವ ಒಟ್ಟಿಗಿತ್ತಿರ. ಶ್ರೀ ಕ್ಷೇತ್ರ ಅರ್ಕುಳ ಮತ್ತು ಶ್ರೀ ಕ್ಷೇತ್ರ ಪೊಳಲಿಗೆ ಅವಿನಾಭಾವ ಸಂಬಂಧ. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ನಡೆಯುವಂಥ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಧ್ವಜ ಅವರೋಹಣದ ದಿನ ಶ್ರೀ ಕ್ಷೇತ್ರ ಅರ್ಕುಳದಿಂದ ಶ್ರೀ ಧರ್ಮದೇವತೆಗಳ ಭಂಡಾರವು ತೆರಳಿ ಅಲ್ಲಿ ನೇಮವು ಸಂಪನ್ನಗೊಳ್ಳುತ್ತದೆ. ಶ್ರೀ ಕ್ಷೇತ್ರ ಅರ್ಕುಳದಲ್ಲಿ ಶ್ರೀ ಉಳ್ಳಾಕ್ಲು ಹಾಗೂ ಮಗರಂತಾಯಿ ಧರ್ಮದೇವತೆಗಳ ನೇಮ ಉತ್ಸವಗಳು ಅವಿಚ್ಛಿನ್ನವಾಗಿ ನಡೆದುಕೊಂಡು ಬರ್ತದೆ. ವರ್ಷದಲ್ಲಿ 3 ದಿನ 3 ಸಲ 3 ಕಡೆಯಲ್ಲಿ ಜಾತ್ರೆ ಸಂಪನ್ನಗೊಳ್ತದೆ. ಬಹಳ ಮುಖ್ಯವಾಗಿ ಪೊಳಲಿಯ ರಾಜರಾಜೇಶ್ವರಿ ಸನ್ನಿಧಿಗೆ ಕ್ಷೇತ್ರದ ದೈವಗಳ ಭಂಡಾರ ತೆರಳಿ ಉತ್ಸವ ನಡೆಯುವಂಥ ಕಾರ್ಯಕ್ರಮ 80 ವರ್ಷಗಳ ಹಿಂದೆ ನಿಂತಿತ್ತು. ಆದರೆ 2 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಪೊಳಲಿಯ ಪುನರ್ನವೀಕರಣದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕ್ಷೇತ್ರದ ಉಳ್ಳಾಕ್ಲು ಮಗರಂತಾಯಿ ದೈವಗಳ ದೈವಸ್ಥಾನವನ್ನು ಪುನರ್ನವೀಕರಣಗೊಳಿಸಿದರು. ಹಾಗಾಗಿ ಕಳೆದ 2 ವರ್ಷಗಳಿಂದ ಪುನಃ 80 ವರ್ಷಗಳ ನಂತರ ಅರ್ಕುಳದಿಂದ ಭಂಡಾರ ತೆರಳಿ ಅಲ್ಲಿ ನೇಮ ಸಂಪನ್ನಗೊಳ್ತಾ ಇದೆ. ಎಲ್ಲಿ ಪ್ರಾಯಡೆ ಮಲ್ಲ ಸಾಧನೆ ಮಲ್ತೊಂದುಪ್ಪುನ NITK ಸುರತ್ಕಲ್ ಶಾಲೆದ 5ನೇ ಕ್ಲಾಸ್ ಕಲ್ತೊಂದುಪ್ಪುನ ಪೊಣ್ಣು ಮಗಲು ಚಾರ್ವಿ ಎಸ್ ದೇವಾಡಿಗ ಯುಗಾದಿ ಹೊಸ ವರ್ಷದ ಆಚರಣೆ ಬಗೆಟ್ಟು ಪದ ನಾಟ್ಯದ ಪ್ರದರ್ಶನ ಕೊಡ್ತೇರ. ಆ ಬಗೆಟ್ಟು ಒಂಜ್ ಚಾರ್ವಿ ಎಸ್ ದೇವಾಡಿಗ ಎಲ್ಯ ಪ್ರಾಯೋಡೆ ಮಲ್ಲ ಸಾಧನೆ ಮಲ್ತೊಂದುಪ್ಪುನ ಪೊಣ್ಣು ಮಗಲು ಸಂಗೀತ ನಾಟ್ಯ ಛದ್ಮವೇಷ ಬೊಕ್ಕ ಗೊಬ್ಬುಲೆಡು ಬಿರ್ಸಿದಿ ಆದುಪ್ಪುನ ಚಾರ್ವಿ ಈ ಸರ್ತಿ ಯುಗಾದಿ ಹೊಸ ವರ್ಷದ ಆಚರಣೆಗೂ ಬೇವು ಬೆಲ್ಲ ದುಂಬುದಿದ್ದು ಪದನಾಟ್ಯದ ಮೂಲಕ ಸರ್ವೆರಿಗ್ಲ ಎಡ್ಡೆಪ್ಪು ಬಯಕದಲ. ಸುರತ್ಕಲ್ದ ಸುಶೀಲ್ ದೇವಾಡಿಗ ಬೊಕ್ಕ ವಿಜಯಲಕ್ಷ್ಮಿ ಮೊಕ್ಲಿನ ಮಗಲು ಚಾರ್ವಿ NITK ಸುರತ್ಕಲ್ದ ಇಂಗ್ಲಿಷ್ ಮೀಡಿಯಂ ಶಾಲೆದ 5ನೇ ಕ್ಲಾಸ್ ಕಲ್ತೊಂದುಲ್ಲ. ಈ ದುಂಬು ಮಾರ್ನಿಮೆಗೂ ಶಾಲೆದ ನಂಚ ಪ್ರದರ್ಶನ ಕೊಡ್ತುನ ಚಾರ್ವಿ ಎಸ್ ದೇವಾಡಿಗ ದೀಪಾವಳಿದ ಆಚರಣೆ ಮಲ್ಪನ ರೀತಿಲ್ನ ಪ್ರದರ್ಶನೋಡು ತೋಜಾದಿತ್ತಲು. ಕಳೆದುದೆಲ್ಲ ದೊರಕಾಯ್ತು. ತಿಂಗಳು ಸುಗ್ಗಿ ಕರಿದು ಹೊಸ ವರ್ಷ ಶುರುವಾತಡ. ಪಗ್ಗು ಸುರುತ ತಿಂಗಳು ಕಾರು ಓರ್ದುಂಡು. ನನ ಒಂಜಿ ತಿಂಗಳು 10 ದಿನದ ಉಲಯಿ ಕೋಲ ನೇಮ ಜಾತ್ರೆ ಮಾತ ಮರ್ಯಾಲೊಡ್ದು ದುಂಬು ಕೈದಾಪುಂಡು. ಅತ್ತಾವರದ ಅರಸು ಮುಂಡಂತಾಯ ದೈವಸ್ಥಾನದ ಬಂಡಿ ಉಚ್ಚಯ ವರ್ಷಾದಿ ಜಾತ್ರೆಡು ಸೋಮವಾರ ರಾತ್ರಿ ಜುಮಾದಿ ಬೊಕ್ಕ ಬಂಟ ನೇಮ ನಡತಂಡ. ತುಳು ಜನಕ್ಲೆನ ಪರವರ್ಷ ಮಗ್ರದು ಹೊಸ ವರ್ಷ ಲಕ್ಕದು ತುದುಂಡು. ಸುಗ್ಗಿ ತಿಂಗಳು ಕರಿದು ಹೊಸ ತಿಂಗಳು ಪಗ್ಗು ಕಾರ್ದೀತಂಡ. ತುಳುನಾಡ ಭೂತಾರಾಧನೆಡು ಕೋಲ ನೇಮ ತುಯ್ಯರೆ ಬಾರಿ ಪುರ್ಲು. ಕೋಲ ನೇಮ ಬಂಡಿ ಉಚ್ಚಯ ಜಾತ್ರೆ ಮರಿಯಲೊಡು ದುಂಬು ಅಖೇರಿಯಾಪುಂಡು. ಅವಿಕ್ ಒಂದು ನಿಘಂಟದ ದಿನ ಪತ್ತನಾಜ ಬರಿಯರೆ ನನ್ನ 1 ತಿಂಗಳು 10 ದಿನ ಉಂಡು. ಆ ದಿನದ ಉಲಯಿ ತುಳುನಾಡ ಸತ್ತಿಲೆನ ಕೋಲ ನೇಮದ ಗೌಜಿ ಈ ಸತ್ತಿದ ಮಟ್ಟಗು ಮುಗಿಯುಂಡು. ಕುಡ್ಲ ಅತ್ತಾವರದ ಅರಸು ಮುಂಡಂತಾಯ ದೈವಸ್ಥಾನಡು ನಡತಿನ ವರ್ಷಾದಿ ಜಾತ್ರೆಡು ಸೋಮವಾರ ರಾತ್ರಿ ಕುಡ್ಲ ಅತ್ತಾವರದ ಅರಸು ಮುಂಡಂತಾಯ ದೈವಸ್ಥಾನಡು ನಡತಿನ ವರ್ಷಾದಿ ಜಾತ್ರೆಡು ಸೋಮವಾರ ರಾತ್ರಿ ಜುಮಾದಿ ಬಂಟೆರ್ನ ನೇಮ ನಡತಂಡ. ದೈವಲಿನ ಗಗ್ಗರದೆಚ್ಚಿ ಬಂಟೆ ಮುಂಡೊಗು ಗಡಿಪಾಡುನ್ನ ಇಂಚ ನೇಮದ ಪೊರ್ಲು ಮೂಡ್ದು ಬತ್ತಂಡ. ಊರು ಪರೂರ್ಲಿನ ಭಕ್ತಿರು ಪಾಲ್ದೆ ತೊಂದು ದೈವಲಿನ ನೇಮ ತೂದು ಬೂಲ್ಯ ಪ್ರಸಾದದೆ ತೊಂಡೆರ.
ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸೇವಾ ಟ್ರಸ್ಟ್ ಉರುವ ಚಿಲಿಮಿದ ನಿಲೆಟ್ಟು ಏಪ್ರಿಲ್ 17க்கு ಶನಿವಾರ ಬಯ್ಯ 4 ಗಂಟೆಗೆ ಕುಡ್ಲದ ಪುರಭವನಡು ಸಾಯಿನಾಥ ಶಿರಡಿ ಬಾಬಾ ಭಕ್ತಿ ಪ್ರಧಾನ ಕನ್ನಡ ಚಾರಿತ್ರಿಕ ನಾಟಕ ಸುರುತ ಸರ್ತಿ ಪ್ರದರ್ಶನ ಆಯರುಂಡು. ಕದ್ರಿ ನವನೀತ ಶೆಟ್ಟಿ ಬರೆತಿನ, ನಯನಾ ಕೋಟ್ಯಾನ್ ನಿರ್ದೇಶನ ಮಲ್ತಿನ, ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್ ಸಂಯೋಜನೆ ಮಲ್ತದು, BS ಕಾರನ್ ಸಂಗೀತ ಕೂರ್ದಿತ್ತದು, ವಿದ್ದು ಉಚ್ಚಿಲ್ ರಂಗ ವ್ಯವಸ್ಥೆ ಮಲ್ತಿನ ಈ ನಾಟಕನು ತುಳುನಾಡ ತುಡರ್ ಮಕುಲು ಗೊಬ್ಬುದು ತೋಜಾವಿರಂದು ಪ್ರಕಟಣೆ ತೆರಿಪಾದಿರ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲೋ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ಕುಡ್ಲದ ಪುರಭವನಡು ಡಾಕ್ಟರ್ BR ಅಂಬೇಡ್ಕರ್ 130ನೇ ವರ್ಷದ ಜನ್ಮದಿನಾಚರಣೆ ವಿಶೇಷ ಕಾರ್ಯಕ್ರಮ. ದಾವಣಗೆರೆ ತಾಲೂಕದ ಹೆಬ್ಬಾಳ ರಾಷ್ಟ್ರೀಯ ರಾಜಮಾರ್ಗಡು ಕಂಟೈನರ್ ಲಾರಿಗೆ ಎಡ್ತಿನ ಕಾರು, ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಬೊಕ್ಕ ಡ್ರೈವರ್ ಅಪಾಯಡ್ದು ಬಚಾವ್. ಪಡುಮಲೆಟ್ಟು ಮಾತಾ ಸಮಾಜನ ಒಟ್ಟು ಸೇರ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ. ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಉಳ್ಳಾಲ ಸಮಿತಿದ ಸಭೆ ಬೊಕ್ಕ ಬಿಸುಕಣಿ ಪರ್ವದ ಆಚರಣೆ KT ಸುವರ್ಣ. 55 ಲಕ್ಷ ರೂಪಾಯಿ ಖರ್ಚಿದ ಕರ್ಬದ ತಡೆಪು ಬೇಲಿ, 5 ಲಕ್ಷ ರೂಪಾಯಿ ಖರ್ಚಿಡ 4 ಕಡಿಟ್ CC ಕ್ಯಾಮೆರಾ, ಕರೆಂಟ್ ಸಂಪರ್ಕದಂತೆ ಕಾರ್ಯಡಿಜ್ಜಾಂದಿನ ರಡ್ಡ್ ಕ್ಯಾಮೆರಾ, ಉದಿಪನ ಮಲ್ತದಿನ ಶಾಸಕರು ಉತ್ತರ ಕೊರಡು. ಉಳ್ಳಾಲ ನೇತ್ರಾವತಿ ಸಂಘ ಒಂಜಿ ವರದಿ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.